ಒಂದು ಕಡೆ ಮನೆ ಮದ್ದು ನಮ್ಮ ಪೂರ್ವಜರು ಬಳಕೆ ಮಾಡ್ತಾ ಇರೋದು, ಇನ್ನೊಂದು ಕಡೆ ನಮ್ಮ ಪ್ರಾಚೀನ ಭಾರತದ ಅದ್ಭುತವಾಗಿರುವಂತಹ ಸಂಸ್ಕೃತಿ, ನಮ್ಮ ಒಂದು ಆರೋಗ್ಯದ ಒಂದು ಭಾಗ ಆಯುರ್ವೇದ. ಇದನ್ನ ನಮ್ಮ ನಿವೃತ್ತ IAS ಅಧಿಕಾರಿಯವರು SM ರಾಜು ಅವರು ಅಳವಡಿಸಿಕೊಳ್ತಾರೆ ಅಂತ ಬಂದಾಗ, ಈ ರೀತಿ ಒಂದು ಚಮತ್ಕಾರವನ್ನ ಮಾಡ್ತಾರೆ ಅಂತ ಬಂದಾಗ ಹೌ ಅನ್ನುವಂಥ ಪ್ರಶ್ನೆ ತಾವು ಹೇಳಿದ್ರಿ ಸರ್. ಈಗಾಗಲೇ ಅಂದ್ರೆ ತಮ್ಮ ತಂದೆಯ ಒಂದು ಸಮಸ್ಯೆ ಬಂದಿರುವಂಥದ್ದು, ಮಗನ ಒಂದು ಸಮಸ್ಯೆ ಬಂದಿರುವಂಥದ್ದು, ಆ ಹಿನ್ನೆಲೆಯಲ್ಲಿ ತಾವು ಇಂದು ಈ ಒಂದು ಸಂದರ್ಭಕ್ಕೆ ಬಂದಿರುವಂಥದ್ದು. ಆದರೂ ಕೂಡ ತಾವು ಈ ಒಂದು ಸವಾಲುಗಳನ್ನು ಬೆನ್ನತ್ತಿ ಯಶಸ್ಸನ್ನು ಸಾಧಿಸಬೇಕು ಅಂತ ಬಂದಾಗ ಒಂದು ಕಡೆ ಮನೆ ಮದ್ದು, ಇನ್ನೊಂದು ಕಡೆ ಪವರ್ ಆಫ್ ಆಯುರ್ವೇದ. ಏನು ಹೇಳ್ತೀರಾ ಸರ್, ಈ ಒಂದು ಎರಡು ವಿಚಾರಗಳನ್ನು ಯಾವ ರೀತಿ ನೋಡ್ತೀರಾ? ಯಾಕಂದರೆ ಅನೇಕ ಜನರು ಈ ಸಂದರ್ಭ, ಈ ಆಯುರ್ವೇದ ಅಥವಾ ಮನೆ ಮದ್ದು ಅಂತ ಬಂದಾಗ ಮೂಗು ಮುರಿಯುವವರೇ ಜಾಸ್ತಿ. ಇವೆಲ್ಲದರ ನಡುವೆ ತಮ್ಮ ಈ ಒಂದು ವಿಚಾರದಲ್ಲಿ ತಮ್ಮ ಒಂದು ಅನುಭವ ಸರ್. ಒಂದು ಹೇಳ್ತೀನಿ, ನಮ್ಮ ಮಾನವ ಜನಾಂಗ ತುಂಬ ಸತ್ಯ. ಹೇಗೆ ಅಂತ ಹೇಳ್ತೀನಿ ಅಂದ್ರೆ, ಅವ್ರಿಗೆ ಒಂದು ಸರಿ ಆರೋಗ್ಯ ಸರಿಯುತ್ತಂದ್ರೆ ಸುಳ್ಳು ಹೇಳಲ್ಲ. ಇವತ್ತು ನನ್ನ ಹತ್ರ ಕೆಲವರು ಬರ್ತಾರೆ, ಸರ್ ಆಲ್ರೆಡಿ ನಾನು ಬಿಟ್ಬಿಟ್ಟಿದ್ದೀನಿ ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್, ಬ್ಲಡ್ ತಿನ್ನೋರು, ತುಂಬಾ ಚೆನ್ನಾಗಿದ್ದೀನಿ, ಆಗಲೇ ಎಕ್ಸಮಜಿಗೆ ತಗೊಂಡಿದ್ದೀನಿ, ಈಗ ನಾನು ಔಷಧಿ ಹೋಗಕ್ ಬಂದಿದ್ದೀನಿ, ನನಗೆ ಇವಾಗ ಗೈಡ್ ಮಾಡಿ. ಸೊ ನಮ್ಮವರು ಎಂದೂ ಹ್ಯೂಮನ್ಸ್ ಏನು ಅಂತಂದ್ರೆ 100% ಟ್ರೂತ್, ಎಸ್ಪೆಷಲಿ ಹೆಲ್ತ್. ನೀವು ಊಟ ಕೊಟ್ರೆ ಉಪ್ಪು ಕಡಿಮೆ ಇದೆ ಅನ್ಬೋದು, ಎಣ್ಣೆ ಜಾಸ್ತಿ ಇದೆ ಅಂತ ಅನ್ಬೋದು, ಮತ್ತೆ ಏನೋ ರುಚಿ ಇಲ್ಲ ಅನ್ಬೋದು. ಆದ್ರೆ ತನ್ನ ಆರೋಗ್ಯ ಸರಿ ಹೋಯ್ತು ಅಂತಂದ್ರೆ ಸುಳ್ಳು ಯಾರು ಹೇಳಲ್ಲ. ಆದ್ರೆ ಒಂದೇ ಒಂದು ನನ್ನ ಸೈನ್ಸ್ ಅಲ್ಲಿ ಏನು ಅಂತಂದ್ರೆ, ನಾನು ಕಟುಕವಾಗಿ ಹೇಳ್ತೀನಿ, ಮೂತಿ ಅಂತೀನಿ, ಅಂದ್ರೆ ನಮ್ಮ ಬಾಯಿ, ನಾಲಿಗೆ ರುಚಿನ ಕಂಟ್ರೋಲ್ ಇಟ್ಕೊಬೇಕು. ನಾಲಿಗೆಗೆ ಏನು ರುಚಿಯಾಗಿರುತ್ತೋ ಅದು ವಿಷ ಅನ್ಕೊಬೇಕು ನಾವು. ಅಂದ್ರೆ ಅರ್ಥ ಏನಂತಂದ್ರೆ, ನಾವು ಯಾವಾಗಲೂ ರುಚಿಯಾಗಿ ತಿನ್ಬಾರ್ದು, ರುಚಿ ತಿನ್ಬೇಕು. ಎಣ್ಣೆ ಜಾಸ್ತಿ ಯೂಸ್ ಮಾಡೋದು, ಉಪ್ಪು ಜಾಸ್ತಿ ಯೂಸ್ ಮಾಡೋದು, ಸ್ವೀಟ್ಸ್ ಜಾಸ್ತಿ ತಿನ್ನೋದು. ಸೊ ನಾರ್ಮಲ್ ಆಗಿರ್ಬೇಕು. ನಾರ್ಮಲ್ ಫುಡ್ ತಕೊಂಡ್ರೆ ನಮ್ಮ ಏಜ್ 120 years ಇಂದ 150 years ಅಂತ ಹೇಳ್ಬೋದು. ನಾವು ಸೈಕಾಲಜಿಕಲಿ ಡೆಡ್ ಆಗೋಗ್ಬಿಡ್ತೀವಿ, ವಯಸ್ಸಾಗೋಯ್ತಲ್ಲ ಅಂತ. ಸೊ ನನ್ನ ಉದ್ದೇಶ ನನ್ನ ಡೆತ್ ಸರ್ಟನಿಟಿ, ಆದ್ರೆ ನಾನು ಮಾಡಿರೋ ಸೈನ್ಸ್ ಡೆತ್ ಆಗೋದಿಲ್ಲ. ಸೊ ಏನು ಅಂತಂದ್ರೆ ಇಟ್ಸ್ ಸೈನ್ಸ್. ಅದೇ ನಾನು ಮೆಡಿಕಲ್ ಸೈನ್ಸ್ ಅಲ್ಲಿ ಏನಾದ್ರೂ ಅಲೋಪತಿಕ್ ಓದಿದ್ರೆ ಬ್ರೈನ್ ಡೆಡ್ ಆಗ್ತಾ ಇತ್ತು, ಆಯುರ್ವೇದ ಹೋಗಿದ್ರೆ ಬ್ರೈನ್ ಡೆಡ್ ಆಗ್ತಾ ಇತ್ತು. ಯಾಕಂದ್ರೆ ಆ ಬೇಸಿಕ್ ಪ್ರಿನ್ಸಿಪಲ್ಸ್ ಇಂದ ಆಚೆ ಬರೋದಿಕ್ಕೆ ನನಗೆ ಶಕ್ತಿ ಇರ್ತಾ ಇರ್ಲಿಲ್ಲ. ಯಾಕೆಂದ್ರೆ ಒಂದ್ ವೇಳೆ ಈಗ ಡಿಸ್ಫಂಕ್ಷನಲ್ ಆರ್ಗನ್ ನಲ್ಲಿ ಸೆಲ್ ರೀಜನರೇಷನ್ ಆಗಲ್ಲ ಅಂತ 200-300 ವರ್ಷದಿಂದ ಹೇಳ್ಬಿಟ್ಟಿದ್ದಾರೆ. ಅದು ಹಿಂಗಾಗುತ್ತೆ ಅಂತ ನನ್ನ ಬ್ರೈನ್ ಡೆಡ್ ಆಗೋದು. ಆಸ್ ಎ ಅಗ್ರಿಕಲ್ಚರ್ ಸೈಂಟಿಸ್ಟ್ ಯಾಕೆ ಆಗಬಾರ್ದು? ಸೆಲ್ಗೆ ಏನ್ ಬೇಕು? ಸೆಲ್ಗೆ ನರಿಶ್ಮೆಂಟ್ ಬೇಕು. ಆ ನರಿಶ್ಮೆಂಟ್ ಅಲ್ಲಿ ನಮ್ಮ ದೇವರು ಪ್ರಕೃತಿನಲ್ಲಿ ಎಲ್ಲಾ ಆಹಾರನೂ ಕೊಟ್ಟಿದ್ದಾನೆ. ಆದ್ರೆ ಆ ಪರ್ಟಿಕ್ಯುಲರ್ ನ್ಯೂಟ್ರಿಯೆಂಟ್ಸ್ ನ ಸಪರೇಟ್ ಮಾಡುವಂತ ಶಕ್ತಿ ನಮ್ಮ ಹೊಟ್ಟೆಯಲ್ಲಿರೋ ಬೆನಿಫಿಷಿಯಲ್ ಮೈಕ್ರೋಬ್ಸ್ ಇದೆ. ಅದು ಪರ್ಟಿಕ್ಯುಲರ್ ಎನ್ಸೈಮ್ಸ್ ಉತ್ಪತ್ತಿ ಮಾಡಿ, ಅದು ಇಟ್ ವಿಲ್ ಆಕ್ಟ್ ಆಸ್ ಎ ಕೆಟಲಿಸ್ಟ್ ಟು ಸಪರೇಟ್ ಪರ್ಟಿಕ್ಯುಲರ್ ನ್ಯೂಟ್ರಿಯೆಂಟ್ಸ್ ವಿಚ್ ಆರ್ ರಿಕ್ವೈರ್ಡ್ ಟು ದ ಪರ್ಟಿಕ್ಯುಲರ್ ಸೆಲ್ ಆರ್ ಆರ್ಗನ್. ಸೆಲ್ ಅಂದ್ರೆ ಒಂದು ಜೀವಕೋಶ, ನಮ್ಮ ಬಾಡಿ ಕಾಣಲ್ಲ ಅದು ಸೆಲ್. ಗ್ರೂಪ್ ಆಫ್ ಸೆಲ್ಸ್ ಇಸ್ ಟಿಶ್ಯೂ, ಅದು ಕಾಣಲ್ಲ. ಗ್ರೂಪ್ ಆಫ್ ಟಿಶ್ಯೂಸ್ ಆರ್ಗನ್ ಕಾಣುತ್ತೆ. ನಮ್ಮಲ್ಲಿ more than 78 ಆರ್ಗನ್ಸ್ ಇದೆ. ಇವತ್ತು ಕ್ಯಾಲ್ಸಿಯಂ ನ ಮೆಡಿಕಲ್ ಸೈನ್ಸ್ ಹೇಳ್ಬಿಟ್ಟಿದ್ದಾರೆ, ಈ ಕ್ಯಾಲ್ಸಿಯಂ ನ್ಯೂಟ್ರಿಯೆಂಟ್ ಬೋನ್ಸ್ ಇಂಪಾರ್ಟೆಂಟ್. ಇಫ್ ಸೋ ಆಸ್ಟಿಯೋಆರ್ಥ್ರೈಟಿಸ್, ಆಸ್ಟಿಯೋಪೊರಾಸಿಸ್, ಸರ್ವೈಕಲ್ ಸ್ಪಾಂಡ್ಲೈಸಿಸ್, ಡಿಸ್ಕ್ ಬಲ್ಜ್ ಇತ್ತು ಅಂದ್ರೆ ಯಾಕೆ ಕ್ಯಾಲ್ಸಿಯಂ ಕೆಲಸ ಮಾಡಲ್ಲ? ಈಗ ನಾನು ಕುಡ್ದಲ್ಲಿ ಕೆಲಸ ಮಾಡುತ್ತೆ ಅಂದ್ರೆ ಅರ್ಥ ಕ್ಯಾಲ್ಸಿಯಂ ಅಲ್ಲದೆ ಇನ್ನೂ ಅನ್ನೋನ್ ನ್ಯೂಟ್ರಿಯೆಂಟ್ಸ್ ಇದೆ. ಆ ಅನ್ನೋನ್ ನ್ಯೂಟ್ರಿಯೆಂಟ್ಸು ಪ್ರಕೃತಿ ಕೊಟ್ಟಿರೋ ಆಹಾರದಿಂದ ನಮಗೆ ಸೇರ್ಪಡೆ ಮಾಡುವಂತ ಶಕ್ತಿ ನಮ್ಮ ಹೊಟ್ಟೆಯಲ್ಲಿ ಕಳ್ಕೊಂಡಿದೆ. ಸೊ ಈಗ ನಾನು ಮಾಡೋದೇನು, ಆ ಒಂದು ಹೊಟ್ಟೆನ ಆ ಗಟ್ ಮೈಕ್ರೋಬಿಯಲ್ ಸಿಸ್ಟಮ್ ರಿಜುನಿವೇಶನ್ ಮಾಡ್ತಾ ಇದ್ದೀನಿ ಅಂತ ಅನಿಸುತ್ತೆ. ಆಮೇಲೆ ನಾನು ಮಾಡಿರೋ ಬ್ಲೆಂಡಿಂಗ್ ಏನಿದೆ, ದಟ್ ಫೈಟೋಕೆಮಿಕಲ್ಸ್ ನ್ಯಾಚುರಲ್ ಆಗಿ ತೆಗೆದಿರೋದು, ಬಹುಶಃ ಅದು ನರಿಶ್ಮೆಂಟ್ ಮಾಡ್ತಾ ಇರ್ಬೋದು ಆ ಮೈಕ್ರೋಬ್ಸ್ಗೆ, ಅಥವಾ ಸೆಲ್ಗೆ ಮಾಡ್ತಾ ಇರ್ಬೋದು, ಮತ್ತೆ ಅದು ಸೆಲ್ ಡಿಟಾಕ್ಸ್ ಮಾಡ್ತಾ ಇರ್ಬೋದು. ಸೊ ಈ ಸೆಲ್ಯುಲರ್ ಮೆಟಬಾಲಿಕ್ ಆಕ್ಟಿವಿಟಿ, ಸೆಲ್ಯುಲರ್ ರೆಸ್ಪಿರೇಟರ್ಸ್ ನ ರೆಗ್ಯುಲೇಟ್ ಮಾಡ್ತಾ ಇರ್ಬೋದು. ಸೊ ಇಲ್ಲ ಅಂದ್ರೆ ಇದೇನು ಮ್ಯಾಜಿಕ್ ಅಂದ್ರೆ ಇದರಲ್ಲಿ ಏನು ಸ್ಟೆರಾಯ್ಡ್ಸ್ ಇಲ್ಲ, ಇದಿಲ್ಲ, ಯಾವ ಕೆಮಿಕಲ್ಸ್ ಇಲ್ಲ, ಹೆಂಗಾಗುತ್ತೆ? ಸೊ ಇವತ್ತು ಪ್ರಾಬಬಲಿ ಶಾರ್ಟ್ಲಿ ಸರ್ಕಾರದ್ವಾರನೇ ನಾನ್ ಮಾಡಿರೋ ಕ್ಲಿನಿಕಲ್ ಟ್ರಯಲ್ ಅಲ್ಲದೆ ಸರ್ಕಾರದ್ವಾರನೂ ಮಾಡಿ ಇನ್ನೂ ಜನಕ್ಕೆ ಅದು ಯಾವ ರೀತಿ ಅಂತ ಬೆನಿಫಿಟ್ ಆಗುತ್ತೆ ಅಂತ ಸೈಂಟಿಫಿಕಲ್ ಇದು ಎವಿಡೆನ್ಸಸ್ ಮಾಡೋಕೆ ಮುಂದೆ ಬರ್ತಾ ಇದ್ದಾರೆ. ಸೊ ಆದ್ರಿಂದ ದಿಸ್ ಇಸ್ ಅ ಸೈನ್ಸ್. ಇದುವರೆಗೂ ಸೈನ್ಸ್ ಇಲ್ಲ. ನಾವು ವಿ ಶುಡ್ ಶೋ ಇಟ್ ಟು ದ ವರ್ಲ್ಡ್.
ನಮ್ಮ ಒಂದು ಆಯುರ್ವೇದದಲ್ಲಿ ಯಾವ ರೀತಿ ಶಕ್ತಿ ಇದೆ ಅದನ್ನ ನಾವು ಅಲೋಪತಿಕ್ ಪ್ರಿನ್ಸಿಪಲ್ಸ್ ನ ಅಡಾಪ್ಟ್ ಮಾಡ್ಕೊಂಡು ಹೋದ್ರೆ, ಅದಕ್ಕೆ ನಾನು ಇದನ್ನ ನಿಯೋ ಆಯುರ್ವೇದ ಅಂತ ಹೇಳೋದು. ಈಗ ಆಯುರ್ವೇದ, ನಿಯೋ ಆಯುರ್ವೇದ, ಇಲ್ಲಿ ನಾನು ವಾತ ಪಿತ್ತ ಕಫ ಇಲ್ಲ. ಸೇ ಫಾರ್ ಎಕ್ಸಾಂಪಲ್ ಜಾಯಿಂಟ್ ಪೈನ್, ಅದಕ್ಕೆ ಪೊಟೆಟೊ ತಿನ್ಬಾರ್ದು, ಅದ್ ತಿನ್ಬಾರ್ದು, ಮೊಸರು ತಿನ್ಬಾರ್ದು ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ. ಆದ್ರೆ ನಾನು ಎಲ್ಲಾ ತಿನ್ಬೇಕು. ಪೊಟೆಟೊನಲ್ಲೂ ಇದೆ ಸರ್ಟನ್ ನ್ಯೂಟ್ರಿಯೆಂಟ್ಸ್, ಆಮೇಲೆ ಮೊಸರಿನಲ್ಲೂ ಇದೆ ಕ್ಯಾಲ್ಸಿಯಮ್ಮು, ಅದೆಲ್ಲ ಪ್ರೋಟೀನು, ಅದೆಲ್ಲ ಈಸಿಲಿ ಡೈಜೆಸ್ಟಬಲ್ ಪ್ರೋಟೀನು. ಸೊ ಅದು ಮೆಡಿಕಲ್ ಸೈನ್ಸ್, ಅಲೋಪತಿಕ್ ಸೈನ್ಸ್. ಸೊ ಈಗ ಅದು ವರ್ಕ್ ಆಗ್ತಾ ಇದೆ. ಅಲ್ಟಿಮೇಟ್ಲಿ ಏನು, ಮಾನವ ಜನಾಂಗಕ್ಕೆ ಅವ್ರ ನೋವಿಂದ ದೂರ ಮಾಡಬೇಕು. ಇವತ್ತು ಡಾಕ್ಟರ್ ಗುರುಬಸವರಾಜ್ ಅವರು, ವೆರಿ ಸೀನಿಯರ್ ಮೋಸ್ಟ್ ಪ್ರೊಫೆಸರ್ ಇನ್ JSS ಮೆಡಿಕಲ್ ಕಾಲೇಜ್ ಮೈಸೂರು, ಅವರಂದ್ರು, ಸರ್ ನಮ್ಮ ಆಯುರ್ವೇದದಲ್ಲೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗೆ ಮೆಡಿಸಿನ್ ಯಾರು ಅಂತವ್ದು ಮಾಡಿಲ್ಲ, ನೀವು ಮಾಡಿದ್ರಿ ಅಂತ. ಇವತ್ತು 20 ವರ್ಷ 30 ವರ್ಷ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದವ್ರಿಗೆ ಒಂದು ವಾರದಲ್ಲಿ ಸರಿ ಹೋಗುತ್ತೆ ಅಲ್ಲಿ. ಆಮೇಲೆ ನಂದು ಪರ್ಮನೆಂಟ್ ತಗೊಳ್ಬೇಕಂತ ಎಲ್ಲೂ ಹೇಳೋದಿಲ್ಲ ನಾನು. ಆಮೇಲೆ ಇದು ಹೇಳ್ತೀನಿ, ಕರೆಕ್ಟ್ ನಾನು ಮಾಡಿರೋ ಒಂದು ಏನು ಡಯಟ್ ರೆಜಿಮೆ ಏನ್ ಮಾಡಿದ್ದೀನಿ, ಆ ಪ್ರಿನ್ಸಿಪಲ್ಸು, ಆ ಪತ್ತಿದ್ದು ಅದನ್ನು ಫಾಲೋ ಮಾಡಬೇಕು ಅಂತ. ಸೊ ಆದ್ರಿಂದ ಏನು ಅಂತಂದ್ರೆ, ಒಂದು ಹೊಸದು ಈಗ ನೋಡಿ, ಇವನ್ ಟ್ರೀ ಪ್ಲಾಂಟೇಶನ್ ನಲ್ಲಿ ಇವತ್ತು ಮನರೇಗಾ ಯೋಜನೆ ಅಂದ್ರೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಎಲ್ಲೇ ಪ್ರೈವೇಟ್ ಲ್ಯಾಂಡ್ ಅಲ್ಲಿ ಪ್ಲಾಂಟ್ ನೋಡ್ತಂದ್ರೆ, ಅದು ನಾನು ಫೈಟ್ ಮಾಡಿ ಅದನ್ನ ಪಾಸ್ ಮಾಡಿಸಿದ್ದು ಆಸ್ ಎ ಸೆಕ್ರೆಟರಿ ರೂರಲ್ ಡೆವಲಪ್ಮೆಂಟ್ ಗವರ್ಮೆಂಟ್ ಆಫ್ ಬಿಹಾರ್ ನಲ್ಲಿ ಇದ್ದಾಗ. ಯಾಕಂದ್ರೆ ಬಿಹಾರ್ ಅಲ್ಲಿ ಜಮೀನಿಲ್ಲ, ಓನ್ಲಿ ಪಬ್ಲಿಕ್ ಇದೆ, ಪ್ರೈವೇಟ್ ಇದೆ, ಪಬ್ಲಿಕ್ ಇಲ್ಲ. ಟ್ರೀ ಪ್ಲಾಂಟೇಶನ್ ಯಾಕೆ ಮಾಡಬಾರ್ದು ಪ್ರೈವೇಟ್ ಅಲ್ಲಿ ಅಂತ 2 ವರ್ಷ ನಾನು ಇದು ಮಾಡಿದೆ ಭಾರತ ಸರ್ಕಾರಕ್ಕೆ. ಈ ಒಂದು ನ್ಯಾಷನಲ್ ಪಾಲಿಸಿ ಆಯ್ತು. ಇವತ್ತು ಅದರಿಂದ ಕಾರ್ಬನ್ ಸಿಕ್ವೆಸ್ಟರ್ಗೆ ಪ್ರೈವೇಟ್ ಲ್ಯಾಂಡ್ ಇಂದ ಉಪಯೋಗ ಆಯ್ತು, ಆಮೇಲೆ ಸಸ್ಟೈನಬಲ್ ಎಂಪ್ಲಾಯ್ಮೆಂಟ್ ಜನರೇಷನ್ ಆಯ್ತು. ಸೊ ಅದೇ ರೀತಿ ಇವಾಗ ಇದೇನ್ ಸೈನ್ಸ್ ಮಾಡಿದ್ದೀನಿ, ಈ ಸೈನ್ಸ್ ನ ಅಡಾಪ್ಟ್ ಮಾಡ್ಕೊಂಡ್ರೆ ಅವರು ಆ ನೋವಿಂದ ಹೊರಬರ್ತಾರೆ ಅಂತ ನಾನು ಹೇಳ್ತೀನಿ. ನಮ್ಮ ಕುಡ್ಲಾ ಈಗ ಎಲ್ಲಾ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲೂ ಲಭ್ಯ. ಕ್ಷಣ ಕ್ಷಣದ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕುಡ್ಲಾ 24/7. ಫೇಸ್ಬುಕ್, ಟ್ವಿಟರ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ಗಳನ್ನ ಲೈಕ್ ಮಾಡಿ, ಫಾಲೋ ಮಾಡಿ. ನೇರ ಪ್ರಸಾರ, ಮನೋರಂಜನೆ ಹಾಗೂ ಸುದ್ದಿಗಾಗಿ ನಮ್ಮ ಕುಡ್ಲಾ ಆಪ್ ಡೌನ್ಲೋಡ್ ಮಾಡಿ. ನಮ್ಮ ಕುಡ್ಲಾ 24/7 ಇದು ವಿಶ್ವಾಸದ ಪ್ರತಿಬಿಂಬ.